ನಾಗರಿಕ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಸುಳ್ಳಮಲೆ ಗುಹಾತೀರ್ಥ ಪರಿಸರದ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ಗಣಿಗಾರಿಕೆ ನಿಲ್ಲಿಸಿ ಐತಿಹಾಸಿಕ ಗುಹಾತೀರ್ಥ ಉಳಿಸಿ ಜನಜಾಗೃತಿ ಅಭಿಯಾನದ ಅಂಗವಾಗಿ ಬೃಹತ್ ಪ್ರತಿಭಟನೆ ಮೇ 25ರಂದು ಗೋಳಿಕಟ್ಟೆ ಜಂಕ್ಷನ್ನಲ್ಲಿ ನಡೆಯಿತು. ಮಾಜಿ ಸಚಿವ ಬಿ ರಾಮನಾಥರಯ್ಯವರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು, ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಕೇವಲ 50 ಮೀಟರ್ ದೂರ ಈ ಗುಹಾತೀರ್ಥದ್ದು 50 ಮೀಟರ್ ದೂರ ಉಳಿತು. ಕೆಲವು ಸರ್ತಿ ಬಾರಿ ಈ ಪ್ರತಿಭಟನೆ ಮಲ್ಪನ ವಿಚಾರ ನಾವು ಕಿಲೋಮೀಟರ್ ದೂರದ ವಿಷಯ ಅವು ಮೂಲ ಬಜಿ 5 ಮೀಟರ್ ದೂರಡು ಈ ಗಣಿಗಾರಿಕೆ ಅವು ಮುಲ್ಪದ ಉಲ್ಲಾಲ್ತಿ ಕ್ಷೇತ್ರ ಅನಂತಾಡ ಉಲ್ಲಾಲ್ತಿ ಕ್ಷೇತ್ರ 300 ಮೀಟರ್ ದೂರಡು ಉಲ್ಲಾಲ್ತಿ ಕ್ಷೇತ್ರ ಇದು ಮಾತ್ರ ನಿಖಿಲಾಗಿ ಜೀವ ಇತ್ತು ನಡ ఆయన ಉಂಟವನ ಕೆಲಸ ಪಂಚಾಯತ್ ಮಲ್ಪೊಲಿ ಕೆಲವು ಪಂಚಾಯತ್ ಸದಸ್ಯರನ್ನಕ್ಕೆ ಒಂಜಿ ಪಕ್ಷಕ್ಕೆ ಸೇರ್ನಕ್ಕೆ ಮೂಲಿಪ್ಪುನಿ ಅಖಿಲ ವಿರೋಧ ಮಲ್ತೇವೆ ಐಕೆ ಸಕಂಡ್ ಈ ಸಂಘಟನಾ ಮುಖಂಡರು ಕಲ್ಲಾಡಿ ಕಡೆದವ್ರಿಗೆ ಬತ್ತದ ಜೋರು ಮಲ್ತೇವೆ ನಿಖಿಲಕ್ಕೆ ವಿರೋಧ ಮಲ್ಪಾರ ಬಲ್ಲೆ ಬತ್ತ ನನ್ನಿಕ್ಲೆ ಪಾರ್ಟಿ ಇರ್ದಂಗೆ ದೆಪ್ಪು ಬರ್ತೀನಿ ಮಂಡೆ ಪಾಪ ದೆಪ್ಪು ಬಂದಾಗ ಕೆಲ ಜನ ಪೋಡಿದ್ರು ಬಹುಶಃ ಪೋಡಿಪತ್ ಬಹುಶಃ ಈ ಗಣಿಗಾರಿಕೆ ನಾವು ನಿರಂತರ ಅದ ಅಲ್ವರೆ ಮನಿಗೆ ಬಂದೆ ಕುಳ್ಳೇರು ಎನಿಕಲಾಗ್ಲ ಮನಸ್ಸಿದು ಬೇರೆ ಉರ್ಕರೊಂದು ಬಂದು ನಾನು ಈ ಸಂದರ್ಭ ಅನ್ಕೊಂಡು ಉರ್ಕರ್ನ ಬೇನೆ ಶಮನ ಮಲ್ಪನ ಕೆಲಸ ಎಂಕಲ್ ಮಲ್ಪೋಡು ಬಣ್ಣ ದೃಷ್ಟಿಡು ಈ ಕಾರ್ಯಕ್ರಮ ಕೈ ಮಾಡ್ತೀನಿ. ಇದು ಕೇವಲ ಒಂದೇ ಸೀಮಿತ ಜನಕ್ಲೆ ಸಮಸ್ಯೆ ಇದು ಸುದೀಪ್ ಕುಮಾರ್ ಶೆಟ್ಟಿ ಬಂಡ್ರು ಗಣಿಗಾರಿಕೆ ಮಲ್ಪನಕ್ಲ ಅರ್ಥ ಮಾಡ್ಕೊಂಡು ಈ ಗಣಿಗಾರಿಕೆಯನ್ನು ಸಂಪೂರ್ಣವನ್ನು ಸ್ಥಗಿತ ಮಲ್ಪಡು ಸಂಪೂರ್ಣವಾಯಿನ ಸ್ಥಗಿತ ಮಲ್ಪಡು ಬಂದು ಎಂಕಲ್ ವಿನಂತಿ ಮಲ್ತೊಂದು ಸರ್ಕಾರನಿಕ್ಕೆ ಗಮನ ಹರಿಸೋಡು ಲೋಕಾಯುಕ್ತಲ ಒಂದು ಆಕ್ಷೇಪನು ಮಲ್ತಿದ್ದ ಅವಲ ಅಡಿಕೆ ಪಾಡಿನ ಕೆಲಸ ಆತಂದ್ರೆ ಯಾನೊಂದು ತೀರ್ಮಾನ ಮಲ್ತ 7 ಗಂಟೆ ಕಟ್ಟಿದ್ದೀನಿ ಯಾನೊಂದು ಗಂಟೆ ಕಟ್ಟೋಡು ನಾನು ತೀರ್ಮಾನ ಮಾಡ್ತೀನಿ 7 ಗಂಟೆ ಕಟ್ಟಿದ್ದೀನಿಲ್ಲ ಎಂಕ್ಲೆ ಒಂದು ಗಂಟೆ ಕಟ್ಟಿನ ಕೆಲಸ ಆ ಹುಡುತುಕ ದೇವರ ಎಂಚ ನೆನ್ ನಡಪವೇ ದೇವರ ಮೆತ್ತಿ ಬಿಡ್ತಾರೆ ದೇವರ ಎಂಕ್ ನಂಬಿಕೆ ಹಿಡಿತ ದೇವರ ನಮಿತ್ತು ನಂಬಿಕೆ ಇದು ಒಂದು ಗಂಟೆನ ಕಟ್ಟುನ ಕೆಲಸ ನೆಂಕಲು ಮಲ್ಪುವ ಧರ್ಮದ ವಿಷಯ ಪಾತ್ರ ನಕಲಿ ನಾಸ್ತಿಕರ ಲೆಕ್ಕ ಪಾತ್ರ ನಾವು ಬಾರಿ ಆಶ್ಚರ್ಯ ತೋಜುನು ಬಣ್ಣು ಅಪಡ ರಾಜಕೀಯದ ದೃಷ್ಟಿನ ಮಾತ್ರ ಧರ್ಮದ ವಿಷಯ ಪಾತ್ರ ಬಣ್ಣ ನಮ್ಮ ನೆಟ್ಟು ಅರ್ಥ ಮಾಡ್ತೋ ನೋಡಿ ಧರ್ಮದ ವಿಷಯ ಪಾತ್ರ ದಯಗೊಂಡ ಏತು ಲಾಭ ಹಾಕೊಂಡು ಆತಗೆ ಮಾತ್ರ ಧರ್ಮದ ವಿಷಯ ಪಾತ್ರ ನಂಚಿನ ಕೆಲಸ ನಾಸ್ತಿಕರ ಲೆಕ್ಕ ಇನಿ ಆಕಲಿ ವರ್ತನೆ ಮಲ್ತದ ಒಳ್ಳೆರಿ ಬಂದ ಕೂಡ ಈ ಸಂದರ್ಭ ಪಂಡ್ರೆ ಅಪೇಕ್ಷೆ ಮಲ್ತೀನಿ. ಬಹುಶಃ ಒಂದು ಇತಿಹಾಸ ನೆತ್ತ ಪಾತ್ರನು ಬಾಳ ಪಾತ್ರ ಅರದರಿ ಪಂಪನಂಚಿನ ನಾಗ ಸಾನ್ನಿಧ್ಯಡು ವೈಬ್ರೇಷನ್ ಆಗಿರಬಲ್ಲಿ ನಾಗ ಸಾನ್ನಿಧ್ಯಡು ವೈಬ್ರೇಷನ್ ಆಗಿರಬಲ್ಲಿ ಅಂಚನೆ ಜಲ ಸಾನ್ನಿಧ್ಯಡ್ಲ ವೈಬ್ರೇಷನ್ ಆಗಿರಬಲ್ಲಿ ರಡ್ಡಿಲ ಇತರ ಕ್ಷೇತ್ರ ಗುಹಾ ಕ್ಷೇತ್ರ ನಾಗ ಸಾನ್ನಿಧ್ಯಲ ಸಂಖ್ಯಮಾಳ ತಿರುಗೊಂದಿಪ್ಪನ ಕ್ಷೇತ್ರ ಜಲದುರ್ಗೆ ಜಲದೇವಿ ಇಪ್ಪನ ಸಾನ್ನಿಧ್ಯ ಈ ಕ್ಷೇತ್ರ ವೈಬ್ರೇಷನ್ ಸ್ಫೋಟಕ. ಜೊತೆಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವಿವಿಧ ಮುಖಂಡರು ಅಕ್ರಮ ಗಣಿಗಾರಿಕೆ ತಡೆಯಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಅಕಲ ಗಮನ ಹಂಚಿಕೊಂಡು ಅನೇಕ ಸಂದರ್ಭಗಳು ಈ ರಾಜ್ಯದಂತೂ ಕರ್ನಾಟಕದಂತೂ ಭಾರಿ ಪ್ರಾಮುಖ್ಯವಾದ ಐಟ್ಲ ದಕ್ಷಿಣ ಕನ್ನಡ ಜಿಲ್ಲೆಡು ಭಾವನೆಯನ್ನು ಕೆರಳಿಸಾದ ಜನಕ್ಕಳೇನು ಬದಲಾವಣೆ ಮಲ್ಪಣಂಚಿನ ವಿಚಾರಗಳು ಅವಳ ಧಾರ್ಮಿಕ ಭಾವನೆಡು ಕೆರಳಿಸಾವಣಂಚಿನ ವಿಚಾರ ಅವೇನೇ ಯಾನಿ ಗುಹಾ ತೀರ್ಥಡು ಈ ಪ್ರದೇಶದ ವಿಚಾರ ಮುಗ್ಲಿಗೆ ಗೊತ್ತುಂಡ ಇಜ್ಜ ಅಥವಾ ಗೊತ್ತಿತ್ತದ ಮುಗ್ಲಿಗೆ ಕಾಸು ಹಾಪುಣು ನಾಡ ಒವ್ಲ ಹಾಪುಣು ಅನ್ಪಣ ತೀರ್ಮಾನಡು ಮುಗ್ಲು ಉಳ್ಳೇರ ಅನ್ಪಣ ಪ್ರಶ್ನೆಗೆ ನೀ ಉತ್ತರ ನಂಗೆ ತಿಕ್ಕೊಡು. ಇನ್ನು ಅನೇಕ ಸಂದರ್ಭಗಳು ಧರ್ಮದ ಬಂಡ ಅಕ್ಕಳೇ ದತ್ತೊಂಡಗಳು ಧರ್ಮ ಬಂಡ ಬಾಕಿದಾಗ ದಾಲ ಅಧಿಕಾರನೇ ಇಜ್ಜೆ ಐತೆ ಪಾತೆರನ್ನ ಅವಕಾಶ ಇಜ್ಜಿ ಅಂಚಿನಗಳು ಇನಿ ಈತ ಗುಹಾ ತೀರ್ಥದ ಬಗ್ಗೆ ಈ ಪ್ರದೇಶದ ಬಗ್ಗೆ ಇತ್ಯಾದಿ ಪಾತೆರನಗಳು ಸನ್ಮಾನ್ಯ ರಮನಾಥ ರೈಗಳು ಮಸ್ತ್ ವಿಚಾರ ಉಲ್ಲೇಖ ಮಾಡ್ತೇವೆ ಐತೆ ಇತಿಹಾಸದಾನೆ ಅಲ್ಲಿ ವಾನ್ ರೀತಿದ ಮಾತ ಪರಿಸ್ಥಿತಿ ಇತ್ತು ಅನ್ನೋ ಬಗ್ಗೆ ಉಲ್ಲೇಖ ಮಾಡ್ತೇವೆ ಅಂಚಿನ
ಒಂಜಿ ಪುಣ್ಯಕ್ಷೇತ್ರದ ಬಗ್ಗೆ ಕೇವಲ 5 ಮೀಟರ್ ಗಣಿಗಾರಿಕೆ ಆಪುಣಾಂಡ 5 ಮೀಟರ್ ಹತ್ತು 5 ಕಿಲೋಮೀಟರ್ಗೆ ಮುಟ್ಟ ಒಂಜಿ ಗಣಿಗಾರಿಕೆ ತೊಂದರೆ ಆಪುಣು ಅನ್ಪಣ ನಂಗೆ ಮಾತಿರಲ್ಲ ಗೊತ್ತುಂಡು ಆ ರೀತಿದ ಸಮಸ್ಯೆ ಲೈಟ್ ಮಾತ ಉದ್ಭವ ಆಪುಣು ಅನ್ಪಣವು ಒಂಜಿ ಪ್ರಾಮುಖ್ಯವಾದ ರಸ್ತೆ ಆಂಡ ರಡ್ನೇದಾದ ಅಂತರ್ಜಲ ಇನಿ ಗುಹಾ ತೀರ್ಥ ಮನ್ಪಣ ನೀಲೆ ಖಂಡಿತವಾದನ ಬಂದ್ ಆಪುಣು ಅಲ್ಲ ಅಂಚಿನ ತೀರ್ಥಕ್ಷೇತ್ರನ ಇಜ್ಜಿ ಬಣ್ಣ ಪರಿಸ್ಥಿತಿ ನಿರ್ಮಾಣ ಆಪುಣು ಐಕಪೂರಕ ದಾಯ ಪಂಡ ಮುಗ್ಲು ಈ ರೀತಿದ ಗಣಿಗಾರಿಕೆ ಮಲ್ಪಣಾಗ ಅವು ಒರಿಯೇರಿನೇ ಸಾಧ್ಯ ಇಜ್ಜಿ ಪ್ಲಾಸ್ಟಿಂಗ್ ಮನ್ಪಣವು ಆ ಸ್ಫೋಟಕ ದ್ವಾರ ಇಡೀ ಭೂಮಿ ಅದರದು ಏತೋ ಇಲ್ಲಲು ನಾಶ ಆಪಣಂಚಿನ ಪರಿಸ್ಥಿತಿ ಒಟ್ಟಿಗೂ ಅಂತರ್ಜಲ ಸಂಪೂರ್ಣವಾದ ನಾಶ ಆಂಡ ಇನಿ ಆ ಪುಣ್ಯಕ್ಷೇತ್ರ ಖಂಡಿತವಾದ ಒರಿಯಲು ಸಾಧ್ಯ ಇಜ್ಜಿ ಅವು ಎಂಕಲ ಒಂದು ಸಾಧಿಸಿದಾಡ್ದಣಮ್ಮ ಯಾನಿನಿ ನಿಕಲಡಕ್ಕೇನು ಸುರಿ ಬಂಡರ ಕಾರಿಂಜ ಗೊಂಜಿ ಜಾತಪಾಯ ಪೊಳವಿ ಗೊಂಜಿ ಜಾತಪಾಯ ಕಟೆ ಗೊಂಜಿ ಜಾತಪಾಯ ಎಂಕಲ ಪೂರ ಶಕ್ತಿನ ತೋಜಿಪಾಯ ಗಾಜ ನಿಕಲ ಶಕ್ತಿನ ತೋಜಿಪಾಯ ನಿಕಲಡಕ್ಕೇನೊಂದುಳ್ಳೆ ಇನ್ನು ನಮ್ಮ ಹಿತರಕ್ಷಣೆ ಪಂಡ ಜನಕ್ಕುಲ ಹಿತರಕ್ಷಣೆ ರಮಾತಾಯಿಕಲ ಹಿತರಕ್ಷಣೆ ಹತ್ತೊಂದು ನಮ್ಮ ಆಲೋಚನೆ ಮಲ್ಪಡು ಈ ಭಾಗದ ಜನಕ್ಕಳು ಕಾಲಾನುಕಾಲದ ಬದುಕಿನ ಮತ್ತಂಜಿನ ಸಿದ್ಧಾಂತಗಳು ನಂಬಿಕೆಗಳು ಒರೆದು ಬರಡು ಮುಲ್ಪತ್ತಿನ ಪ್ರಕೃತಿ ಒರೆಯೋಡು ನಾಡ ನಮ್ಮ ಇನಿ ಜನಕ್ಕಳು ಜಾಗೃತಿ ಅವಡು ಅಯ್ಯ ನಮ್ಮ ಆಲೋಚನೆ ಮಲ್ಪಡು ಇನ್ನೇಕ ಸುದೀಪಣ್ಣ ಪಂಡರು ಇನ್ನು ಸ್ವರದೆರ್ತನಗಳನ್ನು ಉಂಟವ ಅಂದು ಸ್ವರದೆರ್ತನಗಳನ್ನು ಅಡ್ಡ ಕಟ್ಟುವ ಅಂದು ಯಾನ ಮುರಣ್ಣಂಜು ಸ್ವಲ್ಪ ಎಲ್ಲೇ ಭಾಷಣ ಮಲ್ತಾನೆ ಆಯ್ತಾ ಮಾಡತಾನೆ ಮಲ್ಲ ಮಲ್ಲ ದೂರುಗಳು ಪೋಂಡು ಯಾನು ವಾ ದೂರುಗಳ ಬಗ್ಗುಣ ಎತ್ತು ಯಾನು ವಾ ದೂರುಗಳ ಕೇಳ ಎತ್ತು ಯಾನ ಬೆಂದದ ಬದುಕು ನಾಯೆ ಯಾನ ಜನಕ್ಕುಳ ಬದುಕಿಗೆ ಸಾಕಾರ ಮಲ್ಪನಾಯೆ ಅಂಚಾದು ವಾ ವಿರೋಧ ಒತ್ತಡ ಲೆಕ್ಕ ಮಲ್ಪನಾಯ ಎತ್ತು ಐನ ಆಲೋಚನೆ ಮಲ್ಪನ ಬರ್ಚಾಕ್ಲೆ ಗೊತ್ತುಂಡು ತೀರ್ಥಗುಂಡಿ ಬಂದ ದಾದ ತೀರ್ಥಗುಂಡಿ ಹೆಚ್ಚಿನ ವಿಶೇಷತೆ ಉಂಡು ಬಂದದ್ದು ಇನಿ ಮಾಧ್ಯಮದ ಮುಖಾಂತರ ನೀರು ತೆರಿಪವರು ಜನಕ್ಕಳೇ ಬಂದದ್ದು ಮಾಧ್ಯಮ ಮಿತ್ರರು ಮಾತ್ರ ಒಳ್ಳೆಯರು ಇಲ್ಲಿ ತೀರ್ಥಗುಂಡಿದ ಒಂದು ವಿಚಾರ ಬಂದಾಗ ಭಾರಿ ಪವಿತ್ರತೆ ಇತ್ತು ಒಂದು ವಿಚಾರ ಒಂಜಿ ತೀರ್ಥಗುಂಡಿಗೆ ಒಂಜಿ 13 ಕೇರ್ಪುರ ಗಂಟಿಡು ಜತ್ತದು ನಡ್ಕೊಂಡು ಬೋದು ಇವೇ ಒಂಜಿ ಏತೆ ತೋರದಾಡು ಏತೆ ಸಪ್ರದಾಯಡು ಒಂಜಿ ಹೊರದಬಹುದು ಆ ಒಂಜಿ ದೇವರಿಗೆ ಗೋವಿಂದ ಪಾಟ್ನಲ್ಪ ನೀರು ಬತ್ತು ಪೂರ್ಣಂಚಿನ ವ್ಯವಸ್ಥೆ ಪುಣಂಚಿನ ಈ ತೀರ್ಥಗುಂಡಿನ ವರಿಪಾವಣಂಚಿನ ಅಭಿಯಾನದ ಎಂಬುದು ಆರಂಭ ಮಾಡ್ತದ ಈ ಅಭಿಯಾನದ ಮುಖಾಂತರ ಇನಿ ಆರಂಭ ಪ್ರತಿಭಟನಾ ಸಭೆ ಈ ಗಣಿಗಾರಿಕೆ ಹೊಂತುವುದರ ಮುಟ್ಟಲ ಉಂಟು ನಮ್ಮ ವಿಚಾರ ಬನೊಂದು ಇನಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಮುಖಾಂತರ ಈ ಒಂದು ಪ್ರತಿಭಟನಾ ಅಭಿಯಾನ ಆರಂಭ ಬೊಕ್ಕ ಮಾಣಿ ಪಲ್ಪುನಂಚಿನ ರೆಡ್ ಗ್ರಾಮ ತುಳುನಾಡ ಪುಣ್ಯಭೂಮಿಡು ಧಾರ್ಮಿಕ ಆಚಾರ ವಿಚಾರಗಳು ಬಾಯಾತ್ ಸೇವೆ ಮಂತ್ರಂಚಿನ ರೆಡ್ ಇಲ್ಯ ಗ್ರಾಮ ಅನಂತಾಡಿಡು ಪ್ರಧಾನವಾದ ಅಪ್ಪೆ ಉಳ್ಳಾಲ್ತಿ ಗ್ರಾಮ ದೈವಲಾದ ಮಲ್ರಾಯ ಬೊಕ್ಕ ಪಿಲ್ಚಂಡಿ ಅದೊಂದು ಧರ್ಮ ಅಂತ ಹೇಳಿದ್ರೆ ಅದೊಂದು ನಾವು ನಡೆಯುವ ದಾರಿ ಅನ್ನುವುದನ್ನ ತೋರಿಸಿ ಇವತ್ತು ನೈಜ ಹಿಂದೂ ಯಾರು ಅಂತ ಕೇಳಿದ್ರೆ ರಮನಾಥ ರಾಯಿ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಒಂದು ಪವಿತ್ರವಾದ ಕ್ಷೇತ್ರವನ್ನ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತೇನೆ ಅಂತ ಹೇಳುವಾಗ ಇಲ್ಲಿ ಒಟ್ಟು ಸೇರಿದ್ರಲ್ಲ ಇದು ನೈಜವಾದ ಹಿಂದುತ್ವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ನನಗೆ ಬಹಳ ಖುಷಿಯಾದದ್ದು ಅಂತ ಹೇಳಿದ್ರೆ ಭಾರತ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಅದು ಕಲ್ಲು ಮಣ್ಣಿನ ಅಲ್ಲ. ಭಾರತ ಅಂತ ಹೇಳಿದ್ರೆ ಇದು ನದಿ ಪರ್ವತಗಳಿಗಷ್ಟೇ ಸೀಮಿತ ಅಲ್ಲ. ಭಾರತ ಅಂತ ಹೇಳಿದ್ರೆ ಅದು ಇಲ್ಲಿಯ ಜನರು ನೆಮ್ಮದಿಯಿಂದ ಇದ್ರೆ ಮಾತ್ರ ಈ ಭಾರತ ವಿಶ್ವದಲ್ಲಿ ಪ್ರಖ್ಯಾತಿಯನ್ನ ಪಡಿತದೆ, ಇದೊಂದು ಜಗದ್ಗುರು ಆಗ್ತದೆ ಅನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಜಾತ್ಯತೀತ ತತ್ವವನ್ನು ಒಪ್ಪಿಕೊಂಡವರು ನಾವು. ಇವತ್ತು ನನಗೆ ಬಹಳ ಖುಷಿ ಪಟ್ಟದ್ದು ಅಂತ ಹೇಳಿದ್ರೆ ಇಡೀ ಭಾರತದ ಒಂದು ಪರಿಕಲ್ಪನೆ ಏನಿದೆ ಅದು ಇವತ್ತು ಈ ಮಣ್ಣಿನಲ್ಲಿದೆ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತು ಇಲ್ಲಿ ನಮ್ಮ ಪವಿತ್ರವಾದಂತಹ ತೀರ್ಥ ಸ್ನಾನಕ್ಕೆ ಇಲ್ಲಿ ಏನು ಈ ಗಣಿಗಾರಿಕೆಯಿಂದ ಸಮಸ್ಯೆ ಆಗಿದೆ ಅನ್ನುವಾಗ ಕೇವಲ ಹಿಂದೂಗಳು ಮಾತ್ರ ಇಲ್ಲಿ ಸೇರಲಿಲ್ಲ, ಮುಸಲ್ಮಾನ ಬಾಂಧವರು ಇದ್ದಾರೆ, ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ. ಇದು ನಿಜವಾದ ಭಾರತ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಂಎಸ್ ಮೊಹಮ್ಮದ್, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್, ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಕುಶಲ ಎಂಪೆರಾಜೆ, ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಚಂದ್ರ ಶೆಟ್ಟಿ ಕೊಳ್ನಾಡು, ಕೆಪಿಸಿಸಿ ಸಂಯೋಜಕ ಚಿತ್ತರಂಜನ್, ಕೆಪಿಸಿಸಿ ಮಹಿಳಾ ವಿಭಾಗದ ಕಾರ್ಯದರ್ಶಿ ಮಲ್ಲಿಕಾ ಪಕ್ಕಳ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಮಹಿಳಾ ಅಧ್ಯಕ್ಷೆ ಜಯಂತಿ ಪೂಜಾರಿ, ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ ವಿಟ್ಲ, ತಾಲೂಕು ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಂಪತ್ ಕುಮಾರ್ ಶೆಟ್ಟಿ, ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಉಪಾಧ್ಯಕ್ಷೆ ಕಾಂಚಲಾಕ್ಷಿ, ಬಂಟ್ವಾಳ ಪುರಸಭಾ ಸದಸ್ಯ ಜನಾರ್ದನ ಚಿಂತಿಮಾರು, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ ಮೊದಲಾದವರು ಪಾಲ್ಗೊಂಡಿದ್ರು. ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕಾರ್ಯಕ್ರಮ ನಿರೂಪಿಸಿದ್ರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ